ಬಿಸಿ ರೋಡಿನ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಬಂಟ್ವಾಳ ಪುರಸಭೆಯ ವಾಣಿಜ್ಯ ಸಂಕೀರ್ಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಾದ ಅಂಗಡಿ ಕೋಣೆಯನ್ನ ಏಲಂನಲ್ಲಿ ಪಡೆದರೂ ಲೀಸ್ ಇಲ್ಲದೆ ಬಾಡಿಗೆಯ ಕರಾರು ಪತ್ರ ನೀಡದೆ ಸತಾಯಿಸಲಾಗುತ್ತಿದೆ ಎಂದು ಆರೋಪಿಸಿ 4 ಫಲಾನುಭವಿಗಳು ಪುರಸಭಾ ಕಚೇರಿಯಲ್ಲಿ ಬುಧವಾರ ಧರಣಿಗೆ ಮುಂದಾದ ಘಟನೆ ನಡೆದಿದೆ. ಎಸ್ಪಿ ಸಮುದಾಯಕ್ಕೆ ಸೇರಿದ ಕಲಾಯಿ ನಿವಾಸಿ ಕೇಶವ್ ಗಣೇಶ್ ಜಯಂತ್ ಗಿರಿಯಪ್ಪ ಅವರು 2023 ಜುಲೈ 31ರಂದು ಪುರಸಭೆ ನಡೆಸಿದ ಏಲಂ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ತಮಗೆ ಬೇಕಾದ ಅಂಗಡಿ ಕೋಣೆಯನ್ನು ಪಡೆದುಕೊಂಡು ಇದಕ್ಕೆ ಸೂಚಿಸಲಾದ ಠೇವಣಿಯನ್ನು ಕೂಡ ಪಾವತಿಸಿದ್ರು. ಆದರೆ ಇದುವರೆಗೂ ಪುರಸಭೆ ಈ ಸಂಬಂಧ ಲೀಸ್ ಇಲ್ಲದೆ ಬಾಡಿಗೆಯ ರೂಪದಲ್ಲಿ ಕರಾರು ಪತ್ರ ನೀಡಿರುವುದಿಲ್ಲ ಎಂದು ಆರೋಪಿಸಿ ಈ 4 ಮಂದಿ ಆಡಳಿತಾಧಿಕಾರಿ ವಿರುದ್ಧ ಸಹಾಯಕ ಕಮಿಷನರ್ ಶಾಸಕರಿಗೆ ದೂರು ಸಲ್ಲಿಸಿದ್ರು. ಇದಕ್ಕೂ ಸ್ಪಂದನೆ ಸಿಗದ ಹಿನ್ನೆಲೆ ಬುಧವಾರ ಈ 4 ಕಚೇರಿಯಲ್ಲಿ ಧರಣಿ ಕೂತಿದ್ದಾರೆ. ಈ ಸಂದರ್ಭ ಮುಖ್ಯ ಅಧಿಕಾರಿ ಲೀನಾ ಬ್ರಿಟೋ ಅವರು ಮಾತುಕತೆ ನಡೆಸಿ ಸೋಮವಾರದೊಳಗೆ ಕರಾರು ಪತ್ರ ಮಾಡಿಕೊಡುವ ಭರವಸೆ ಹಿನ್ನೆಲೆ ಧರಣಿ ವಾಪಸ್ ಪಡೆದರು. ಟೋಟಲ್